ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಉಪಮುಖ್ಯಮಂತ್ರಿ ಏಕನಾಥ ಶಿಂದೆಯವರು 3 ಪ್ರಮುಖ ಸರಕಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದಿರುವ ಮೂಲಕ ಮೈತ್ರಿ ಸರ್ಕಾರದ ಬಗೆಗಿನ ತನ್ನ ಅಸಮಾಧಾನ ಹೊರಹಾಕಿದ್ದಾರೆ. ಅವರ ಉದ್ದೇಶವೇನು ಎಂಬುದು ಮಾತ್ರ ಸ್ಪಷ್ಟವಾಗಿಲ್ಲ. ಮಹಾಯುತಿಯು ಭಾರೀ ಬಹುಮತದಿಂದ ಅಧಿಕಾರಕ್ಕೆ ಬಂದು ಕೆಲವೇ ತಿಂಗಳಾಗಿದೆ. ಬದ್ಲಾಪುರದಲ್ಲಿ ಛತ್ರಪತಿ ಶಿವಾಜಿ ಜಯಂತಿ, ಅಂಬೆಗಾಂವ್ ಬದ್ರುಕ್ನಲ್ಲಿ ಕೋಟೆ ಉತ್ಸವ, ಶಿವಸೃಷ್ಟಿ ಥೀಮ್ ಉತ್ಸವ 3ರಲ್ಲೂ ಮುಖ್ಯಮಂತ್ರಿ ಮೊದಲಾದವರು ಭಾಗವಹಿಸಿದ್ದರು. ಆದರೆ ಉಪಮುಖ್ಯಮಂತ್ರಿ ಶಿಂದೆ ಭಾಗವಹಿಸಿರಲಿಲ್ಲ. ಮಹಾಯುತಿ ಗೆದ್ದಾಗ ಹಾಲಿ ಮುಖ್ಯಮಂತ್ರಿಯಾಗಿದ್ದ ಶಿಂದೆಯವರನ್ನು ಒತ್ತಾಯದಿಂದ ಉಪಮುಖ್ಯಮಂತ್ರಿ ಮಾಡಲಾಯಿತು. ಶಿವಸೇನೆ ಶಿಂದೆ ಬಣದ ನಾಯಕರಾದ ಅವರು ಅಂದಿನಿಂದಲೂ ತಾರತಮ್ಯವನ್ನು ಆಡುತ್ತಿದ್ದಾರೆ. ಶಿಂದೆ ಬಣದ ಶಿವಸೇನೆಯು 44 ಶಾಸಕರನ್ನು ಮತ್ತು 11 ಸಂಸದ ಬಲವನ್ನು ಹೊಂದಿದೆ. ಸದ್ಯ ಮಹಾರಾಷ್ಟ್ರ ಸರ್ಕಾರವನ್ನು ಏನೂ ಮಾಡಲಾಗದಾದರೂ ಸಮಯ ಕಾಯುತ್ತಿದ್ದಾರೆ ಎನ್ನುವುದು ರಾಜಕೀಯ ಪಂಡಿತರ ಅಭಿಪ್ರಾಯವಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮುಂಬೈ.